ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಸಿಕ್ಕಿದ್ದಕ್ಕೆ ನಮಗೆ ಖುಷಿ ಇದೆ. ಆದರೆ ಸತ್ಯ ಅದೇ ಹೇಳಿದೆ ನಾನು, ಇಲ್ಲಿ ಪದ್ಮರಾಜರಿಗಾಗಲಿ ಅಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಸಿಕ್ಕಿರೋದು ನಮ್ಮ 3 ವರ್ಷಗಳ ಹೋರಾಟದ ಫಲ ಇದು. ಒಂದು ನಿಮಿಷ ಬರ್ತೇನೆ ನಾನು. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರವನ್ನು ಭಾರತೀಯ ಜನತಾ ಪಾರ್ಟಿ ಬಿಲ್ಲವ ಸಮಾಜ ವ್ಯಕ್ತಿಗೆ ಕೊಟ್ಟದ್ದಕ್ಕೆ ಖುಷಿ ಇದೆ, ಸಂತೋಷ ಇದೆ. ಆದರೆ ಕೋಟಾ ಶ್ರೀನಿವಾಸ ಪೂಜಾರಿ ಕೊಡೋ ಮುಖಾಂತರ ಬಿಲ್ಲವ ಸಮಾಜಕ್ಕೆ ನ್ಯಾಯ ಕೊಟ್ರ ಅನ್ಯಾಯ ಮಾಡಿದ್ರ ಪತ್ರಕರ್ತರು ಸಹ ವಿಶ್ಲೇಷಣೆ ಮಾಡಿದ್ದೀರ ತಾವು? ಬಿಲ್ಲವ ಸಮಾಜಕ್ಕೆ ನ್ಯಾಯ ಕೊಟ್ರ ಅಥವಾ ಬಿಲ್ಲವ ಸಮಾಜಕ್ಕೆ ಅನ್ಯಾಯ ಮಾಡಿದ್ರ ಬಿಜೆಪಿಯವರು ವಿಶ್ಲೇಷಣೆ ಮಾಡಿದ್ದೀರ ತಾವು? MLC ಆಗಿದ್ರು. MLC ನಾಳೆ ಯಾರು ಬೇಕಿದ್ರು ಮತ್ತೆ ಸಮಾಜ ಹೋರಾಟ ಮಾಡಿಕೊಂಡು ನಮ್ದು ಅಂತ ಹೇಳಿಕೊಂಡು ನಾವು ಕೇಳಬಹುದು. ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕನ ಹುದ್ದೆಯಲ್ಲಿ ಇದ್ರು. ಯಾವ ಹುದ್ದೆ ಅದು? ಮುಖ್ಯಮಂತ್ರಿಯ ನಂತರ ಬರುವಂತಹ ಪ್ರಮುಖ ಹುದ್ದೆಯಲ್ಲಿ ಒಂದದು. ವಿರೋಧ ಪಕ್ಷದಲ್ಲಿ ಮೊದಲನೇ ಹುದ್ದೆ ಸ್ಥಾನಮಾನ ದರ್ಜೆ ಅದು, ಹುದ್ದೆ ಅದು. ಇನ್ನು ಈ ಸಮಾಜಕ್ಕೆ ಸಿಗ್ಲಿಕ್ಕೆ ಸಾಧ್ಯ ಇದೆಯಾ? ಯಾಕೆ ಬೇರೆಯವ್ರು ಇರ್ಲಿಲ್ವ ಅಲ್ಲಿ? ಬಿಲ್ಲವ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅಂತ ಹೇಳಿಕೊಂಡು ಅಕಸ್ಮಾತ್ ಏನಾದರೂ ಕೊಟ್ಟಿದ್ರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಒಳಗಡೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಹುದ್ದೆಯನ್ನು ವ್ಯವಸ್ಥೆ ಬಹಳ ಇದರಿಂದ ಪ್ರಾಮಾಣಿಕ ನಿರ್ವಹಣೆ ಮಾಡಿದಂತಹ BN ಶಂಕರ್ ಪೂಜಾರಿ ಅವರಿದ್ರು. ಉಪಾಧ್ಯಕ್ಷ ಆಗಿದ್ದಂತಹ ಒಂದು ಕಾಲದಲ್ಲಿ ಆಗಿದ್ದಂತಹ ಇವರು ನಮ್ಮ ಗೀತಾಂಜಲಿ ಸುವರ್ಣ ಅವರಿದ್ರು, ಶಿಲ್ಪಾ ಸುವರ್ಣ ಅವರಿದ್ರು. ನಗರಸಭೆ ಅಧ್ಯಕ್ಷ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ ಕಿರಣ್ ಕುಮಾರ್ ಅವರಿದ್ರು. ಚಿಕ್ಕಮಗಳೂರಲ್ಲಿ ರಾಜಪ್ಪ ಅವರಿದ್ರು. ಕೊಡ್ಬೋದಿತ್ತಲ್ಲ. ಸತ್ಯನನ್ನು ಬಿಟ್ಟು ಬಿಡಿ, ಸತ್ಯನಿಗೆ ಕೊಡ್ಲಿಕ್ಕೆ ಆಗೋದೇ ಇಲ್ಲ. ಸತ್ಯ ಮಾತಾಡ್ತಾನೆ, ಸತ್ಯ ನೇರ ಹೇಳ್ತಾನೆ. ಕೋಟಾ ಶ್ರೀನಿವಾಸ ಪೂಜಾರಿ ಅವರು ನಾನು ಏನು ಹೇಳಿದ್ದೆ ಆ ಮಾನಸಿಕತೆಯಲ್ಲೂ ಇದ್ದರು. ಅದೇ ಕಾರಣಕ್ಕೋಸ್ಕರ ಇವತ್ತು ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಆಯಿತು. ಆದರೆ ಸಮಾಜಕ್ಕೆ ಬಹಳ ದೊಡ್ಡ ಅನ್ಯಾಯ ಆಯಿತು, ಬಹಳ ದೊಡ್ಡ ಅನ್ಯಾಯ ಆಯಿತು. ಒಂದು MP ಕ್ಷೇತ್ರ ಸಿಕ್ಕಿರ್ಬೋದು, 2 ಹುದ್ದೆಯನ್ನು ಕಳ್ಕೊಂಡು 2 ಸ್ಥಾನವನ್ನು ಕಳ್ಕೊಂಡಿತ್ತು ಇವತ್ತು ಸಮಾಜ. ಬೇರೆಯವರಿಗೆ ಕೊಟ್ಟಿದ್ರೆ ಅದು ಸಮಾಜ ಕೊಟ್ಟ ಕೊಡುಗೆ ಅಂತ ಹೇಳ್ಬೋದಾಗಿತ್ತು. ಆದರೆ ಲಾಭಕ್ಕಿಂತ ಹೆಚ್ಚು ಅನ್ಯಾಯ ಆಯಿತು ಉಡುಪಿಯಲ್ಲಿ ಕೊಟ್ಟ ಕಾರಣ. ರಾಜಕೀಯದಲ್ಲಿ ಜಾತಿಯ ಮಾನದಂಡ ಆಗಬೇಕಾ? ದುರ್ದೈವ ಇವತ್ತು ಅದೇ ಆಗ್ತಾ ಇದೆ. ಹೇಳಲಿಕ್ಕೆ ಹಿಂದುತ್ವ ಹೇಳ್ತಾರೆ, ದುರ್ದೈವ ಜಾತಿ ಮಾನದಂಡ. ಒಂದು ಬಂಟ ಸಮಾಜಕ್ಕೆ, ಒಂದು ಬಿಲ್ಲವ ಸಮಾಜಕ್ಕೆ. ಮೊನ್ನೆಂತೂ ಒಂದು ಮಾತು ಬಂತು, ಸಂಘದ ಪರಿವಾರದ ಜಿಲ್ಲೆಯ ಸಭೆಯಲ್ಲಿ ಒಬ್ಬರು ಪ್ರಮುಖರು ಹೇಳ್ತಾರಂತೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂಟ ಸಮಾಜಕ್ಕೆ MP ಸ್ಥಾನಮಾನ ಕೊಡದಿದ್ರೆ ಪಕ್ಷ ಸೋಲ್ತದೆ ಅಂತ ಹೇಳಿಕೊಂಡು. ಅವರು ಬಂಟ ಸಮಾಜದ ಮೇಲೆ ಅಪವಾದ ಹಾಕಿದ್ರ ಏನು ಅಂತ ಹೇಳಿ ಗೊತ್ತಿಲ್ಲ ನನಗೆ. ಕೊಡದಿದ್ರೆ ಸೋಲಿಸ್ತಾರೆ ಅಂತ ಹೇಳಿ ಅಪವಾದ ಹಾಕಿದ್ರೆ ಏನು ಅಂತ ಹೇಳಿ ಗೊತ್ತಿಲ್ಲ. ಆದರೆ ಬಂದಿರೋ ಮಾತು, ಒಳಗಡೆ ಇದ್ದವ್ರು ನಮಗೆ ಹೇಳಿದ ಮಾತು ಇದು.